ನಮಸ್ತೆ, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಮೊನ್ನೆ ಕಟ್ ಮಾಡಿಟ್ಟಂಥ ಬ್ಲೌಸಿಗೆ ಅಳತೆ ಮಾಡುವ ಅಂತ ನಿಮಗೆ ತೋರಿಸಲಿಕ್ಕೆ ಬಂದಿದ್ದೇನೆ. ನೋಡಿ, ಈಗ 3.5 ಇಂಚ್ ಇಟ್ಕೊಳ್ತೀನಿ. ಇದಕ್ಕೆ ಈಗ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಮಾರ್ಕ್ ಮಾಡ್ಕೊಳ್ಳುವ. ಈಗ 3.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ಈಗ ಆಚೆ ಈಚೆ ಕಾಲು ಇಂಚಿ ಇಲ್ಲದ್ರೆ ಅರ್ಧ ಇಂಚು, ಅದು ನಿಮಗೆ ನೋಡುವಾಗ ಗೊತ್ತಾಗ್ತದೆ. ಅರ್ಧ ಇಂಚ್ ಬೇಕಾದರೆ ಅರ್ಧ ಇಂಚ್, ಅಂದರೆ ನಮಗೆ ಎದೆ ದೊಡ್ಡದು ಬೇಕಿದ್ದರೆ ಒಂದು ಅರ್ಧ ಇಂಚು ಇಡಬೇಕಾಗ್ತದೆ. ಹಾಗೆ ಅರ್ಧ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಮತ್ತು ಕೆಳ ಸೈಡಲ್ಲಿ, ಈಗ ನೋಡಿ ಕೆಳಗೆ ಸೈಡಲ್ಲಿ 4 ಇಂಚು ಇಟ್ಕೊಂಡ್ರೆ ಅದರ ಒಳ ಸೈಡಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗ್ತದೆ. ಹೊರ ಸೈಡಲ್ಲ, ಒಳ ಸೈಡಲ್ಲಿ ನೋಡಿ. ಅಲ್ಲಿಗೆ ಮಾರ್ಕ್ ನಾವು ತೆಗೆದ್ರೆ ಅದು 4 ಇಂಚಾಗ ಉದ್ದ ಉಂಟು ಆಚೆ. ಅಲ್ಲಿಗೆ ನಾವು ನೋಡಿ ಹೀಗೆ ಮಾರ್ಕ್ ಮಾಡ್ಕೊಳ್ತೇವೆ ಅಲ್ಲಿಗೆ. ಮತ್ತು ಅರ್ಧ ಇಂಚಿಗೆ ಈಚೆ ಅದರ ಒಳ ಸೈಡಲ್ಲಿ ಅರ್ಧ ಇಂಚಿಗೆ. ಅದು ನಮಗೆ ಅಳತೆ ತೆಗೆಯುವಾಗ ನಮಗೆ ಅಲ್ಲಿ ಗೊತ್ತಾಗ್ತದೆ. ಇಲ್ಲದ್ರೆ ಹೀಗೆ ನೋಡುವಾಗ ನಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನೋಡಿ ಈಗ ನೋಡಿ ಅಲ್ಲಿಗೆ ಒಂದು 3-3.5 ಇಂಚಿಗೆ ಸಾಕಾಗ್ತದೆ. ಮೇಲೆವರೆಗೆ ಬೇಡ. ನಾವು ಗೆರೆ ಹಾಕಿದ್ರೂ ನಾವು ಹೊಲ್ಕೊಳ್ಳುವಾಗ ಒಂದು 3 ಇಂಚುವರೆಗೆ ಸಾಕಾಗ್ತದೆ. ಅಂದರೆ ನಮಗೆ ಎದೆ ಸ್ವಲ್ಪ ದೊಡ್ಡದು ಬೇಕಾಗ್ತದಲ್ಲ, ಹಾಗಾಗಿ. ಈಗ ಈಚೆ ಸೈಡಲ್ಲಿ ಕಂಕುಳ ಹತ್ರ ಒಂದು 3.5 ಇಂಚ್ ಇಟ್ಕೊಳ್ಳುವ. 3.5 ಇಂಚಿಗೆ ಮಾರ್ಕ್ ಮಾಡಿಕೊಳ್ಳುವ. ಅದು ಕೂಡ ಹಾಗೆ 3.5 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ, ಮತ್ತು ನಾವು ಮೇಲೆಯಿಂದ ತುದಿ ಬರುವಾಗ ಗೆರೆದು ತುದಿ ಬರ್ತದಲ್ಲ, ಅಲ್ಲಿಗೆ ನಾವು ಕಡಿಮೆ ತಗೊಳ್ಬೇಕು. ಇಲ್ಲಿ ಮಾತ್ರ ನಾವು ಅರ್ಧ ಇಂಚಿಗೆ ಇಟ್ಕೊಳ್ಳೋದು. ಇಲ್ಲಿ ನಾವು ಅರ್ಧ ಇಂಚು ಇಟ್ಕೊಳ್ಬೇಕಾಗ್ತದೆ. ಹಾಗೆ ಅದು ಕೂಡ ಅದು ನಾವು ಹೊಲಿಯುವಾಗ ಗೊತ್ತಾಗ್ತದೆ. ನೋಡಿ ಈಗ ಇಲ್ಲಿ ಒಂದು ನಮಗೆ ನಾವು ಬ್ಯಾಕ್ ಸೈಡಲ್ಲಿ, ಇಲ್ಲಿ ಹಿಂದ್ಗಡೆ ಈಚೆ ಸೈಡಲ್ಲಿ ಇಲ್ಲಿ ಅಳತೆ ಮಾಡಿಕೊಂಡು ಸೆಂಟ್ರಿಗೆ ಇಟ್ಕೊಂಡ್ರೆ ಆಯಿತು. ಒಂದು ಅಲ್ಲಿಂದ ಒಂದು ಸಾಧಾರಣ ಒಂದು 5 ಇಂಚು, ಅಂದರೆ ಅಲ್ಲಿ ನಮಗೆ ಸಿಗೋದು ಒಂದು 1/4 ಇಂಚು ಇದು ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಅಲ್ಲಿಗೆ ನಾನೀಗ ಮಾರ್ಕ್ ಮಾಡ್ಕೊಳ್ಳೋದಿಲ್ಲ, ಹೊಲಿಯುವಾಗ ತೋರಿಸ್ತೇನೆ. ಈಗ ನೋಡಿ ಒಂದು 5 ಇಂಚಿಗೆ ಮಾರ್ಕ್ ಮಾಡಿಕೊಳ್ಳುವ. ಹಾಗೆ ನೋಡಿ ಈ ರೀತಿ ಹೇಳ್ಕೊಳ್ಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವು ಅವಸರ ಪಟ್ಟು ಮಾಡಿದ್ರೂ ಆಗೋದಿಲ್ಲ. ಬಟ್ಟೆ ಜಾರಬಾರ್ದು, ಕರೆಕ್ಟಾಗಿ ಇಟ್ಕೊಳ್ಬೇಕು. ನೋಡಿ 5 ಇಂಚು ಇಟ್ಕೊಂಡಿದ್ದೇನೆ. ಈ ಮಧ್ಯೆ ಸೆಂಟ್ರ್ ಉಂಟಲ್ಲ, ಇದು ನೋಡಿ ಅಲ್ಲಿ ಸ್ವಲ್ಪ ಕೆಳಗೆ ಗೆರೆ ಹಾಕ್ತಿದ್ದೇನೆ, ಯಾಕಂದರೆ ಅಲ್ಲಿ ಅಷ್ಟು ಮೇಲೆ ಬರೋದು ಬೇಡ ಅಂತ. ಈಗ ನಾವು ಈಚೆ ಬಟ್ಟೆ ಉಂಟಲ್ಲ, ಈಚೆ ಬಟ್ಟನ್ನು ಕರೆಕ್ಟ್ ಮಾಡಿಕೊಂಡು, ಈಚೆ ಬಟ್ಟನ್ನು ಒಂದೇ ಸಮ ಮಾಡಿಕೊಂಡು ಆಚೆ ಸೈಡಿಗೆ ಇಟ್ಕೊಳ್ಬೇಕು. ನಾವು ಇಟ್ಕೊಂಡು ಸ್ವಲ್ಪ ಕೈಯಲ್ಲಿ ಹಾಗೆ ಮುಟ್ಟಿದರೆ ಅದು ನಮಗೆ ಎಂತಾಗ್ತದೆ ಅಂದರೆ ಅದರದ್ದು ಅಚ್ಚಿ ಈಚೆ ಸೈಡಿಗೆ ಬರ್ತದೆ. ಆಗ ನಮಗೆ ಮತ್ತೊಮ್ಮೆ ಅಳತೆ ತೆಗೆಯುವ ಕೆಲಸ ಇರುವುದಿಲ್ಲ. ಮತ್ತು ಅಲ್ಲಿಗೆ ನಾವು ಹಾಗೆಯೇ ಮಾರ್ಕ್ ಮಾಡಿಕೊಳ್ಬೋದು. ಈಗ ಈಚೆ ದಿಕ್ಕೆ ಅದರ ಅಚ್ಚಿ ಬೀಳ್ತದಲ್ಲ, ಅದಕ್ಕೆ ನಾವು ಹಾಗೆ ಹೇಳ್ಕೊಂಡ್ರೆ ಆಯಿತು. ಮತ್ತು ನಾವು ಹೊಲಿಯುವಾಗ ಕರೆಕ್ಟಾಗಿ ಇಟ್ಕೊಂಡು ಅದು ಹೊಲಿಯೋದು. ಈಗ ನೋಡಿ ಅಲ್ಲಿಗೆ ನಾವು ಸ್ವಲ್ಪ ಅಂದರೆ ಗೊತ್ತಾಗಲಿಕ್ಕೋಸ್ಕರ ನಾವು ಮಾರ್ಕ್ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಅದು ನಮಗೆ ಒಮ್ಮೊಮ್ಮೆ ಹೊಲಿತಾ ಮರ್ತು ಹೋಗ್ತದೆ. ಅದಕ್ಕೋಸ್ಕರ ನಾವು ಹಾಗೆ. ಮತ್ತು ಅಳತೆ ಆಚೆ ಸೈಡ್ ಹೊಲಿಯುವ ಅಷ್ಟೇ ಹಿಡಿದು ಅದು ಬೆರಳಚ್ಚಿಗೆ ನಮಗೆ ಗೊತ್ತಾಗ್ತದೆ. ಒಂದು ಸೈಡ್ ನಾವು ಹೊಲಿಯುವಾಗ ಮತ್ತೊಂದು ಸೈಡ್ ಇಷ್ಟೇ ಹೊಲಿಬೇಕು ಅಂತ ನಮಗೆ ಗೊತ್ತಾಗ್ತದೆ. ಈಗ ನೋಡಿ ಇದು ಬ್ಯಾಕ್ ಸೈಡಲ್ಲಿ ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು. ನಾವು ಎಷ್ಟು ಬೇಕು ಅಂತ ನೋಡಿಕೊಂಡು ಅಗಲ ಇಟ್ಟುಕೊಂಡು ಅದನ್ನು ಈಗ ನಾವು ಅಳತೆ ತೆಗೆದು ಕಟ್ ಮಾಡಬೇಕಾಗ್ತದೆ. ಈಗ ನಾವೊಂದು 2/4 ಇಂಚು ಇಡುವ, ಯಾಕಂದರೆ ಮೇಲೆ ನಮಗೆ ಅಷ್ಟು ಸಾಕಾಗ್ತದೆ. 2/4 ಇಂಚು ಇಟ್ಟರೆ 1/4 ಇಂಚು ನಮಗೆ ಹೊಲಿಲಿಕ್ಕೆ ಹೋಗ್ತದೆ. ಈಚೆ 1/4 ಇಂಚು ಅರ್ಧ ಇಂಚು ಹೋಗ್ತದೆ. ಸಾಧಾರಣ 1 ಇಂಚು ಸಾಧಾರಣ ನಮಗೆ ಅಲ್ಲಿ ಮತ್ತೆ ಸಿಗ್ತದೆ ಪಟ್ಟಿ ಹಿಂದ್ಗಡೆ. ಹಾಗೆ ಅಷ್ಟು ಸಾಕಾಗ್ತದೆ ನಮಗೆ ಮಡಚಿ ಹೊಲಿಲಿಕ್ಕೆ. ನೋಡಿ 2/4 ಇಂಚು ತೆಗೆದಿದ್ದೇನೆ ನಾನೀಗ. 2/4 ಇಂಚು ಮಾರ್ಕ್ ಮಾಡಿಕೊಂಡು ಈಗ ಕಟ್ ಮಾಡಿಕೊಳ್ಳುವ. ಈಗ ಅದನ್ನು ಕಟ್ ಮಾಡಿಕೊಳ್ಬೇಕು. ನೋಡಿ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ, ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಕಟ್ ಮಾಡ್ಕೊಳ್ಬೇಕು ಅದನ್ನು ಲೈನಲ್ಲಿ. ಈಗ ಕಟ್ ಮಾಡ್ಕೊಂಡಾಯಿತು. ಅದನ್ನು ನಾವು ತೆಗೆದಿಡ್ಬೇಕು, ಯಾಕಂದರೆ ಅದನ್ನು ಸೈಡ್ ಹೊಲಿದು ನಮಗೆ ಮತ್ತೆ ಅದು ಜಾಯಿಂಟ್ ಮಾಡಲಿಕ್ಕೆ ಉಂಟು ಅದಕ್ಕೆ. ಹಾಗೆ ಈಗ ಅದನ್ನು ತೆಗೆದಿಟ್ಕೊಳ್ಳೋಣ. ಈಗ ನೋಡಿ ಇದು 6 ಇಂಚು ಉಂಟಿಲ್ಲಿ.
ನಮಗೆ ಕೆಳಗೆ ನಾವು 6 2 8 ಇಂಚಾದರೂ ಇಡಬೇಕಾಗ್ತದೆ. ಯಾಕಂದರೆ ಆಚೆ 1 ಇಂಚು ಬಿಡಬೇಕು, ಈಚೆ 1 ಇಂಚು ಬಿಡಬೇಕು. ಬಿಟ್ಟು ನಾವು ಮಾರ್ಕ್ ಮಾಡಿಕೊಳ್ಬೇಕು. ಈ ಬ್ಯಾಕ್ ಸೈಡಿಗೆ ನಮಗೆ ಒಂದೊಂದು ಸ್ಟಿಚ್ ಬೇಕಲ್ಲ, ಅದು ಕೂಡ ಹಾಗೆ ಆಚೆ 1 ಇಂಚು ಈಚೆ 1 ಇಂಚು ಬಿಟ್ಟು ನಾವು ಮಾರ್ಕ್ ಮಾಡಿಕೊಳ್ಬೇಕು. ಅದು ಕೆಳ ಸೈಡಲ್ಲಿ ಆಚೆ ಸೈಡ್ ಈಚೆ ಸೈಡ್ ಬಟ್ಟೆ ನೋಡಿದರೂ ನಮಗೆ ಅಂದಾಜು ಆಗ್ತದೆ. ಅದೀಗ ನಾನು ನಿಮಗೆ ಗೊತ್ತಾಗಲಿಕ್ಕೋಸ್ಕರ ಹಾಗೆ ಮಾರ್ಕ್ ಮಾಡ್ಕೊಳ್ಳೋದು. ನೋಡಿ ಹಾಗೆ ಅಲ್ಲಿ ಬಿಟ್ಟು ಈಗ ಒಂದು ಸಾಧಾರಣ 4 ಇಂಚು 4.5 ಇಂಚಿಗೆ ನಾವು 4 ಇಂಚು ಅಥವಾ 4.25 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು. ಮತ್ತು ಈಗ ನಾವು ಹೀಗೆ ವಿಡಿಯೋದಲ್ಲಿ ನೋಡುವಾಗ ಒಂದು ಸೈಡ್ ಹೆಚ್ಚು ಒಂದು ಸೈಡ್ ಕಡಿಮೆ ಇದ್ದಾಗೆ ಕಾಣ್ತದೆ. ಅದು ಹೊಲಿಯುವಾಗ ನಾವು ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ಸರಿ ಮಾಡಿಕೊಳ್ಳುವ. ಈಗ ಮಾರ್ಕ್ ಮಾಡ್ಕೊಳ್ಳುವಾಗ ಇದರಲ್ಲಿ ಹೀಗೆ ಕಾಣ್ತದೆ, ಅದು ನಿಜವಾಗಿ ಅಳತೆ ಮಾಡಿ ಇದು ಹಾಕಿದಲ್ಲ, ಮಾರ್ಕ್ ಮಾಡಿದಲ್ಲ. ಹಾಗೆ ಅದು ನೋಡಿ ಹೀಗೆ ನಾವು ಅಷ್ಟು 1 ಇಂಚು ನೋಡಿ ಇಲ್ಲಿ 1 ಇಂಚು ಬಿಟ್ಟಿದ್ದೇನೆ. ಇಲ್ಲಿ ಈಚೆ ಸೈಡ್ 1 ಇಂಚು, ಹಾಗೆ ಆಚೆ ಸೈಡ್ 1 ಇಂಚು ಬಿಡಬೇಕು. ನೋಡಿ ಹೀಗೆ ಹಾಗೆ ನೋಡಿ ಮಾರ್ಕ್ ಮಾಡಿದ್ದು. ಅದರಲ್ಲಿ ಕೂಡ ಹಾಗೆ ಅಲ್ಲಿ ಕೆಳಗೆ ನಾವು ಅರ್ಧ ಇಂಚಿಗೆ ಇದು ಮಾಡ್ತೇವೆ. ಮತ್ತು ಮೇಲೆ ಬರುವಾಗ ತುದಿಗೆ ಅದು ಜಾಯಿಂಟ್ ಆಗ್ತದೆ, ಹಾಗೆ ಅದು ಅಲ್ಲಿ ಬರುವುದಿಲ್ಲ. ಹೀಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ ಈಗ 8 ಇಂಚು ಉಂಟಲ್ಲ, ನೋಡಿ ಇಲ್ಲಿ 1/4 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು. ಆಚೆ 1/4 ಇಂಚು ಈಚೆ 1/4 ಇಂಚು ಇಟ್ಟು ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಈಚೆ ಸೈಡು ಕೂಡ ಹಾಗೆ ಆಚೆ 1/4 ಇಂಚು ಈಚೆ 1/4 ಇಂಚು ಇಟ್ಟು ಮಾರ್ಕ್ ಮಾಡ್ಕೊಳ್ತಿದ್ದೇನೆ. ಈಗ ಇದು ಮಾಡಿ ಆಗ್ತಾ ಬಂತು. ಈಗ ನಾವು ಇದನ್ನೆಲ್ಲ ತೆಗೆದಿಟ್ಟುಕೊಳ್ಳೋಣ. ಈಗ ನಾವು ಸರಿ ಮಾಡಿ ನೋಡಿ, ಇಲ್ಲಿ ಮೇಲೆ ಇದು ಕೈ ಅಂದರೆ ಕಂಕುಳನ್ನು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು. ನೋಡಿ ತೋರಿಸ್ತೇನೆ. ಈಗ ಇಲ್ಲಿ 1/4 ಇಂಚು ಇಡ್ತಿದ್ದೇನೆ, ನೋಡಿ ಇಲ್ಲಿ 1/4 ಇಂಚು ಇಟ್ಟಿದ್ದೇನೆ. ಅದಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನಾವು. ಅದು ಮೇಲೆ ಭುಜದ ಹತ್ರ ಕೂಡ ಕರೆಕ್ಟ್ ಬರಬೇಕಲ್ಲ, ಅದಕ್ಕೆ ಅಲ್ಲಿ ಒಂದು ನಾವು ಮಾರ್ಕ್ ಮಾಡಿಕೊಳ್ಳೋಣ. ಅದು ಸ್ಟಿಚ್ ಹಾಕದೇ ಮಾಡ್ಬೋದು, ಅಂದರೆ ಅಷ್ಟು ಕ್ಲಿಯರ್ ಬರುವುದಿಲ್ಲ. ಅದಕ್ಕೆ ನೋಡಲಿಕ್ಕೆ ಕ್ಲಿಯರ್ ಇರ್ತದೆ, ಹಾಕುವಾಗ ಅಷ್ಟು ಕಂಫರ್ಟಬಲ್ ಆಗೋದಿಲ್ಲ. ಈಗ ನಾವು ನೋಡಿ ಹೀಗೆ ಕಂಕುಳನ್ನು ಹೇಗೆ ಸರಿ ಮಾಡಿ ಇಟ್ಕೊಳ್ಳೋದು ಅಂತ ನೋಡಿ. ಹೀಗೆ ಕಂಕುಳನ್ನು ಒಂದು ಸರಿ ಮಾಡಿ ಒಂದೇ ಕರೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಆಗ ನೋಡಿ ಹೀಗೆ ಸರಿ ಮಾಡಿದರೆ ನಮಗೆ ಅಲ್ಲಿ ಮೇಲೆ ಎಲ್ಲಿ ಮಾರ್ಕ್ ಮಾಡಬೇಕು ಅಂತ ಗೊತ್ತಾಗ್ತದೆ. ನೋಡಿ ಕಂಕುಳ ಹತ್ರ ಈ ರೀತಿ ನಾವು ಹಿಡ್ಕೊಳ್ಬೇಕಾಗ್ತದೆ. ಹಾಗೆ ಹಿಡ್ಕೊಂಡು ಸರಿಯಾಗಿದ ಕರೆಕ್ಟ್ ಉಂಟಂತ ನೋಡಬೇಕು. ನೋಡಿ ಅಲ್ಲಿಗೆ ನಾವು ಹಿಡಿದು ಕರೆಕ್ಟಾಗಿ ಒಂದು 1/4 ಇಂಚು ಇಟ್ಟು ನಾವು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ 2 ಸೈಡ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಮತ್ತು ನಮಗೆ ಹೊಲಿಯುವಾಗ ಸುಲಭ ಆಗ್ತದೆ. ಹಾಗೆ ಮಾರ್ಕ್ ಮಾಡಿಕೊಳ್ಬೇಕು. ಈಗ 2 ಸೈಡ್ನು ನಾವು ಮಾರ್ಕ್ ಮಾಡಬೇಕಾಗ್ತದೆ. ಯಾಕಂದರೆ ನಮಗಿಲ್ಲದ್ರೆ ಒಂದು ಆಚೆ ಈಚೆ ಆಗುವಾಗ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ. ಈಗ ಸೊಂಟದ ಪಟ್ಟಿ ನಾವು ನಿನ್ನೆ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಈಗ ನಾವು ಅಳತೆ ತೆಗೆದು ಕಟ್ ಮಾಡಬೇಕು. ಇದು ನಾವು ಮಧ್ಯೆ ಕಟ್ ಮಾಡಲಿಲ್ಲ, ಅದು ಮತ್ತೆ ಮಾಡುವ. ಈಗ ಇದು ನನ್ನ ಹತ್ರ ಎಕ್ಸ್ಟ್ರಾ ಬಟ್ಟೆ ಇತ್ತು ಬೇರೆ, ಹಾಗಾಗಿ ನಾನು ಬೇರೆ ಬಟ್ಟೆಯನ್ನು ಹಾಕಿದ್ದೇನೆ. ಇಲ್ಲದಿದ್ದರೆ ನಮಗೆ ಪಟ್ಟಿ ಅದು ನಾನು ಮೊನ್ನೆ ಕಂಕುಳು ಇದು ಕೈ ತೋಳು ಕಟ್ ಮಾಡಿದಾಗ ತೋರಿಸಿದ್ದೇನಲ್ಲ, ಅದರಲ್ಲಿ ಮಾಡಬೇಕಾಗ್ತದೆ ಪೀಸ್ ಬಟ್ಟೆಯಲ್ಲಿ. ಇದು ನನ್ನ ಹತ್ರ ಎಕ್ಸ್ಟ್ರಾ ಬಟ್ಟೆ ಇತ್ತು, ಅದಕ್ಕೆ ನಾನು ಇದರಲ್ಲಿ ಹಾಕ್ಕೊಳ್ತಿದ್ದೇನೆ, ಡಬಲ್ ಹಾಕಿದ್ದೇನೆ. ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತೇನೆ. ನಮಗೆ ಬೇರೆ ಬಟ್ಟೆ ಇದ್ರೂ ಆಗ್ತದೆ, ಅಂದರೆ ಪಟ್ಟಿ ಸ್ವಲ್ಪ ದಪ್ಪ ಬಂದರೆ ನಮಗೆಲ್ಲ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ನಾವು ಅದಕ್ಕೆ ಒಂದು 2 ಪಟ್ಟಿ ಇಡ್ಬೋದು. ಇಲ್ಲದಿದ್ದರೆ ನಮಗೆ ಸಿಂಗಲ್ ಒಂದು ಪಟ್ಟಿ ಆದರೆ ನಮಗೆ ಹಾಕಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ಅದರದ್ದು 2 ಬಟ್ಟೆ ಉಂಟು. ಒಂದು ಮೇಲೆದ್ದು ಸಾರಿದ್ದು ನೋಡಿ ಒಂದು, ಮತ್ತು ಒಂದು ನಾವು ಅದರ ಒಳಗೆ ಇಡುವ ಲೈನಿಂಗ್ ಪೀಸದ್ದು ಒಂದಿತ್ತು. ಈಗ ಇದು ಎಕ್ಸ್ಟ್ರಾ 2 ಪೀಸ್ ಇಟ್ಕೊಂಡಿದ್ದೀನಿ, ಒಟ್ಟಿಗೆ 4 ಪೀಸ್ ಆಗ್ತದೆ ಪಟ್ಟಿಗೆ. ಈಗ ಒಂದು ಪಟ್ಟಿಗೆ ನಾವು ಈ ರೀತಿ ಕಟ್ ಮಾಡಿಕೊಳ್ಬೇಕಾಗ್ತದೆ. ನೋಡಿ ಅದು ಚೆನ್ನಾಗಿ ನಾವು ಅದನ್ನು ಕರೆಕ್ಟಾಗಿ ನಾವು ಕಟ್ ಮಾಡಿ ತೆಗೆದಿಟ್ಟುಕೊಂಡ್ರೆ ನಮಗೆ ಹೊಲಿಯುವಾಗ ಸುಲಭ ಆಗ್ತದೆ. ನೋಡಿ ಈಗ ಇದು ಕಟ್ ಮಾಡಿ ಆಯಿತು. ಈಗ ಇನ್ನೊಂದಕ್ಕೂ ಹಾಗೆ ನಾವು ಕಟ್ ಮಾಡಿಕೊಳ್ಬೇಕಾಗ್ತದೆ. ಈಗ ಇದನ್ನು ನೋಡಿ, ಇದರಲ್ಲಿ 2 ಪೀಸ್ ಉಂಟು, ಅದನ್ನು ತೆಗೆದಿಡುವ. ಈಗ ಇನ್ನೊಂದಕ್ಕೆ ಆಗಬೇಕು. ಈಗ ಇನ್ನೊಂದಕ್ಕೆ ಕೂಡ ಅದೇ ರೀತಿ ನಾವು ಕಟ್ ಮಾಡಿಕೊಳ್ಳುವ. ಅದು ಕೂಡ ಡಬಲ್ ಇಟ್ಟಿದ್ದೀನಿ, ಅದನ್ನು ಕೂಡ ನಾವು ಹಾಗೆಯೇ
ಅಳತೆ ಅಂದರೆ ನಾವು ಮಾರ್ಕ್ ಮಾಡಬೇಕಾ ಇಲ್ಲ ಅದರಲ್ಲೇ ಇಟ್ಟು ಕಟ್ ಮಾಡ್ತಿದ್ದೇನಲ್ಲ, ಹಾಗೆ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೇನೆ. ನೀವು ಕೂಡ ಮಾರ್ಕ್ ಮಾಡ್ಕೊಂಡು ಬೇಕಾದರೂ ಕಟ್ ಮಾಡ್ಬೋದು ಅಳತೆ ತೆಗೆದು, ಇಲ್ಲದಿದ್ದರೆ ಹಾಗೆ ಇಟ್ಕೊಂಡು ಕಟ್ ಮಾಡ್ಬೋದು. ಮಾರ್ಕ್ ಮಾಡೋದಂದರೆ ಎರಡೆರಡು ಕೆಲಸ ಆಗ್ತದಲ್ಲ, ಅದಕ್ಕೆ ನಾನು ಹಾಗೆಯೇ ಇಟ್ಟು ಕಟ್ ಮಾಡ್ತಿದ್ದೇನೆ, ಆಗ ನಮಗೆ ಸುಲಭ ಆಗ್ತದೆ. ನೋಡಿ ಈಗ ಕಟ್ ಮಾಡ್ತಾ ಇದ್ದೇನೆ ಈ ರೀತಿ. ಈಗ ಇದು ಕಟ್ ಮಾಡಿ ಆಗ್ತಾ ಬಂತು. ಇನ್ನು ನಾನು ಇವತ್ತಿನ ವಿಡಿಯೋ ನಿಮಗೆ ಇಲ್ಲಿಗೆ ನಾನು ಕೊನೆಗೊಳಿಸ್ತೇನೆ. ಅಂದರೆ ಹೊಲಿಯೋದನ್ನು ನಾಳೆ ತೋರಿಸ್ತೇನೆ. ಯಾಕಂದರೆ ವಿಡಿಯೋ ಲೆಂತ್ ಆಗ್ತದಲ್ಲ, ನಿಮಗೆ ಕೂಡ ನೋಡಿ ನೋಡಿ ಬೋರ್ ಆಗಲಿಕ್ಕೆ ಶುರು ಆಗ್ಬೋದು, ಮತ್ತು ನಾಳೆ ಕಷ್ಟ ಆಗ್ತದಲ್ಲ. ನೋಡಿ ಪಟ್ಟಿನ ನಾನು ಕಟ್ ಮಾಡಿ ಇರಲಿಲ್ಲ ಅಂತ ಹೇಳಿದಲ್ಲ, ಈಗ ಪಟ್ಟಿನ ನಾನು ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ಕಟ್ ಮಾಡಿ ಆಯಿತು. ಇದನ್ನೆಲ್ಲ ಕಟ್ಟಿ ನಾವು ಚೆನ್ನಾಗಿ ತೆಗೆದಿಟ್ಟುಕೊಳ್ಳೋಣ. ತೆಗೆದಿಟ್ಟುಕೊಂಡು ನಾಳೆ ಮತ್ತೆ ಅದನ್ನು ಹೊಲಿಯುವ. ಈಗ ಈ ಪಟ್ಟಿಗಳನ್ನೆಲ್ಲ ಸರಿ ಮಾಡಿ ತೆಗೆದಿಟ್ಟುಕೊಂಡು ನಾವು ಹೊಲಿಯುವ. ನಾನು ಕಲಿಯದೇನೆ ನಿಮಗೀಗ ತೋರಿಸ್ತಿದ್ದೇನೆ ಕಟ್ ಮಾಡೋದನ್ನ. ಹಾಗೆ ನೀವು ಕೂಡ ಕಲಿತು ಮನೆಯಲ್ಲೇ ಕೆಲಸ ಮಾಡುವವರು, ಮನೆಯಲ್ಲೇ ಇರುವವರು, ಟೈಮ್ ಇದ್ದರೆ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ನಮಗೆ ಇಷ್ಟ ಇರ್ತದಲ್ಲ, ಹಾಗೆ ಒಂದು ಹೊಲಿದು ಹಾಕಿಕೊಳ್ಳೋಣ. ಹಾಗೆ ಇದು ಪಟ್ಟಿಗಳನ್ನೆಲ್ಲ ನಾವು, ಇದು ಬ್ಯಾಕ್ ಸೈಡದ್ದು, ಆಗ ಅದು ಇದು ಎದುರು ಸೈಡದು, ಹಾಗೆ ಅದನ್ನು ನಾವು ಈಗ ಒಟ್ಟಿಗೆ ಕಟ್ಟಿ ತೆಗೆದಿಡುವ. ನಾಳೆ ನಮಗೆ ಬೇಕಲ್ಲ ಅದು ಹೊಲಿಲಿಕ್ಕೆ. ಈಗ ನಾವು ಇದಕ್ಕೆ ಒಂದು ತೋಳುದು ಬಟ್ಟೆ ಕಟ್ ಮಾಡ್ಕೊಂಡಿದ್ದೇವೆ, ಹಾಗಾಗಿ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಅಂದರೆ ನಾನು ಆಗ ಕೊನೆಗೊಳಿಸ್ತೀನಿ ಅಂತ ಹೇಳಿದ್ದೀನಿ, ಆದರೆ ನಾನು ಇದನ್ನು ಅರ್ಧದಲ್ಲಿ ಬಿಟ್ಟರೆ ನಾಳೆ ಮತ್ತೆ ಇಲ್ಲಿಂದನೇ ಶುರು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನೋಡಿ ಇದು ತೋರಿಸ್ತಿದ್ದೀನಿ. ಈಗ ತೋಳುದ್ದು ಬಟ್ಟೆನ್ನು ಇದು ಎಂತ, ಅದಕ್ಕೆ ಲೈನಿಂಗ್ ಪೀಸನ್ನು ಸಣ್ಣದುಂಟು ಸ್ವಲ್ಪ, ಆದರೆ ಅದು ಮತ್ತೆ ನಾಳೆ ನೋಡಿ ನಾವು ಸರಿ ಮಾಡುವ. ಸೈಡಿಗೆ ಆಚೆ ಸೈಡ್ ಬೇಕಿದ್ದರೆ ಕೊಡ್ಬೋದು ಬಟ್ಟೆ ಬೇರೆ. ಈಗ ಇದನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಎಕ್ಸ್ಟ್ರಾ ಬಟ್ಟನ್ನು ಕಟ್ ಮಾಡಿ ತೆಗೆದಿಟ್ಟುಕೊಳ್ಳುವ, ಮತ್ತು ನಾಳೆ ನಮಗೆ ಅದು ಸುಲಭ ಆಗ್ತದೆ. ಅದಕ್ಕೋಸ್ಕರ ಲೈನಿಂಗ್ ಪೀಸದ್ದು ಕೂಡ ಈಗಲೇ ನಾನು ಕಟ್ ಮಾಡಿದೆ. ಈಗ ಇದನ್ನು ನಾವು ತೆಗೆದಿಟ್ಟುಕೊಳ್ಳೋಣ. ಎಲ್ಲ ತೆಗೆದಿಟ್ಟುಕೊಂಡು ಮತ್ತೆ ನಾಳೆ ಹೊಲಿಯುವ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾಳೆ ನಾನು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ಬಾಯ್.